ಅವರನ್ನ ಕಾಯಕ ಯೋಗಿ ಅನ್ಬೇಕು, ಛಲಬಿಡದ ತ್ರಿವಿಕ್ರಮ ಅನ್ಬೇಕು ಅಥವಾ ಆಧುನಿಕ ಭಗೀರಥ ಅನ್ಬೇಕೋ ಗೊತ್ತಿಲ್ಲ. ಯಾಕಂದ್ರೆ ಅವರು ಮಾಡಿರುವಂತಹ ಆ ಸಾಧನೆ ಅಂತಿಂತ ಸಣ್ಣ ಸಾಧನೆಯಂತೂ ಖಂಡಿತ ಅಲ್ಲ. ಕುಡಿಯಲು ಹಾಗೂ ಕೃಷಿ ಭೂಮಿಗೆ ನೀರಿನ ಸಮಸ್ಯೆ ಬಗೆಹರಿಸಲು ತನ್ನ ಜಮೀನಿನಲ್ಲಿ 8 ಸುರಂಗ ಕೊರೆದು ನೀರು ತಂದಿದ್ದಾರೆ. ಯಾರು ಆ ವ್ಯಕ್ತಿ? ಇಲ್ಲಿದೆ ಡೀಟೇಲ್ಸ್. ಕೃಷಿ ಭೂಮಿಯ ನೀರಿಗಾಗಿ ಸುರಂಗ ಕೊರೆದ ಬಡ ಕೃಷಿಕ. ನೀರು ಸಿಗದೇ ಇದ್ರೂ ಛಲ ಬಿಡದೆ ಮುಂದುವರೆದ ಕಾಯಕ. ಕೊನೆಗೂ ಸುರಂಗದಿಂದ ಕೆರೆಗೆ ನೀರು ಹರಿಸಿದ ಆಧುನಿಕ ಭಗೀರಥ. ಹೀಗೆ ಕತ್ತಲು ತುಂಬಿರುವ 6 ಅಡಿ ಆಳದ ಸುರಂಗದಲ್ಲಿ ಕೈಲಿ ಪಿಕ್ಕಾಸು ಹಿಡಿದು ಗುಹೆಯನ್ನ ಕೊರಿತಾ ಇರುವ ಇವರ ಹೆಸರು ಜಾನ್ ಮೊಂತೆರೊ. ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಮಾಣಿಲ ಗ್ರಾಮದ ಕೃಷಿಕ ಈ ಜಾನ್ ಮೊಂತೆರೊ. ಕಾಯಕವೇ ಕೈಲಾಸ ಅಂತ ಬದುಕು ಸಾಗಿಸ್ತಾ ಇರುವ ಇವರಿಗೆ ಕೃಷಿ ಅಲ್ಲದೆ ಜೀವನಕ್ಕೆ ಬೇರೇನೂ ಇಲ್ಲ. ಹೀಗಾಗಿ ಕೃಷಿಯನ್ನ ಉಳಿಸೋದಕ್ಕಾಗಿ ಇವರು ಇಂತಹ 8 ಸುರಂಗವನ್ನ ತಮ್ಮ ಜಮೀನಿನಲ್ಲಿ ಕೊರೆದಿದ್ದಾರೆ. ಆಧುನಿಕ ಕಾಲದಲ್ಲೂ ಇಂತಹ ಸುರಂಗ ನಿರ್ಮಾಣಕ್ಕೆ ಕೈ ಹಾಕಿದ ಇವರು ಇದರಲ್ಲಿ ಯಶಸ್ವಿಯಾಗಿದ್ದು ತಾವೇ ನಿರ್ಮಿಸಿರುವ ಕೆರೆಗೆ ಇದೇ ಸುರಂಗದ ಮೂಲಕ ನೀರು ಹಾಯಿಸಿದ್ದಾರೆ. ನೀರು ಇಲ್ಲದ ಕಾರಣ ಜಮೀನು ಮಾರಿ ಗ್ರಾಮವನ್ನೇ ಬಿಟ್ಟು ಹೋಗಬೇಕು ಅಂದುಕೊಂಡಿದ್ದವರು ಜಾನ್ ಮೊಂತೆರೊ ಅವರು. ಆದರೆ ಅದಕ್ಕೂ ಮೊದಲು ಸಣ್ಣದೊಂದು ಪ್ರಯತ್ನವಾಗಿ ನೀರಿನ ಸೆಲೆಯನ್ನ ಹಿಡಿದು ಸುರಂಗ ತೆಗೆಯಲು ಆರಂಭಿಸಿದ್ರು. ಹೀಗೆ ಕೃಷಿಗೆ ಹಾಗೂ ಕುಡಿಯುವ ನೀರಿಗಾಗಿ ಮೊಂತೆರೊ ಅವರು ನೀರಿನ ಮೂಲ ಹುಡುಕಿಕೊಂಡು ಹೊರಟಿದ್ದಾರೆ. ನೀರಿನಲ್ಲಿ ಜಮೀನಿನಲ್ಲಿ 8 ಸುರಂಗಗಳನ್ನು ಕೊರೆದಿದ್ದು ಅದರಲ್ಲಿ ಈಗ 3 ಸುರಂಗದಿಂದ ನೀರು ಹರಿದು ಕೆರೆ ತುಂಬುತ್ತಾ ಇದೆ. ಕೃಷಿಗೆ ನೀರಿಲ್ಲದ ಕಾರಣ ಕೂಲಿ ಕೆಲಸ ಮಾಡಲು ಆರಂಭಿಸಿದ್ದ ಮೊಂತೆರೊ ಕೆಲಸ ಮುಗಿಸಿ ಬಂದು ಸಂಜೆ 6 ಗಂಟೆಯ ಬಳಿಕ ಈ ಕಾಯಕ ನಡೆಸಿದ್ದಾರೆ. ಸಂಜೆ 6ರಿಂದ ರಾತ್ರಿ 12 ಗಂಟೆಯ ತನಕವೂ ಕೆಲಸ ಮಾಡಿ ಸುರಂಗವನ್ನ ತೋಡಿದ್ದಾರೆ. 5 ಸುರಂಗದಲ್ಲಿ ನೀರು ಸಿಗದೇ ಇದ್ರೂ ಛಲ ಬಿಡದೆ ತ್ರಿವಿಕ್ರಮನಂತೆ ನಿರಂತರ ಕೆಲಸ ಮಾಡಿ ಮತ್ತೆ 3 ಸುರಂಗ ಕೊರೆದು ನೀರು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮನೆಯವರು ಮಕ್ಕಳು ಬೆಳಿಗ್ಗೆ ಸಂಜೆ ಸಾಲ ಬಿಟ್ಟು ಸ್ವಲ್ಪ ಕೆಲಸ ಮಾಡ್ತಾರೆ. ಇವಾಗ 4 ಮಾಡಿದ್ದೀವಿ. 3ರಲ್ಲಿ ನೀರುಂಟು. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಮಾಡಿದ ಕೆಲಸಕ್ಕೆ ದೇವರು ಪ್ರತಿಫಲ ಕೊಟ್ಟರೆ ಹೌದು ಅಲ್ವಾ? ಹೌದು. ನೀರು ಎಲ್ಲಿಗೆಲ್ಲ ಹೋಗ್ತದೆ? ಅದು ಮನೆಗೆ, ಕೃಷಿಗೆ ದಿನನಿತ್ಯ ಲಾಸ್ಟ್ ತನಕ ಇರ್ತದೆ ನೀರು. ಲಾಸ್ಟ್ ತನಕ ಇರ್ತದೆ. ಯಾವ ಟೈಮ್ ತನಕ? ಮಳೆ ಬರುವವರೆಗೂ ಇರ್ತದೆ. ಮಳೆಗಾಲದ ತುಂಬಾ ಮತ್ತು ಕೂಡ ಜಾಸ್ತಿ ಬರ್ತದೆ. ಮಳೆಗಾಲದಲ್ಲಿ ಜಾಸ್ತಿ ಇರ್ತದೆ, ಸ್ವಲ್ಪ ಕಡಿಮೆ. ಸ್ವಲ್ಪ ಕಡಿಮೆ. ಅಂದ್ರೆ ಇದೆ ಪಿಕ್ಕಾಸಲ್ಲೇ ಎಲ್ಲ ಕೆಲಸ. ಪಿಕ್ಕಾಸು ಬಟ್ಟಿ. ಹೌದು. ಕೊರೆ ಬೀಟು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ದಿವಸ 4 ಬೀಟು, 3 ಬೀಟು, 2 ಬೀಟು, 1 ಬೀಟು ಆಗುದಿತ್ತು. ಬೆಳಕು ಅದು ಬಿಳಿ ಬಟ್ಟೆ ಕಟ್ಟುವುದಿಲ್ಲ. ಅದಕ್ಕೆ ಕನ್ನಟಿ ಸುಬುರಿಯಾಗಿ ಬೆಳಕು ಕನ್ನಟಿಯಿಂದ ಆ ಬಟ್ಟೆಗೆ ಹಾಕುವುದು. ಅದು ಒಳಗೆ ಬೀಳ್ತದೆ. ರಾತ್ರಿಯಲ್ಲಿ ಕ್ಯಾಂಡಲ್ ಬತ್ತಿ ಒಳಗೆ ಇಟ್ಟು ಕೆಲಸ ಮಾಡುವುದು. ಇವಾಗ ನಮಗೆ ಸ್ವಲ್ಪ ಕುಡ್ಲಿಕ್ಕೆ ನೀರು ಇರಲಿಲ್ಲ ಮೊದಲು ಇಲ್ಲಿ. ಆಗ ಕುಡ್ಲಿಕ್ಕೆ ನೀರು ಬೇಕಲ್ಲ, ಅದಕ್ಕೆ ಶುರು ಮಾಡಿದ್ದು ಇದನ್ನು. ಯಾರು ಇಲ್ಲಿ ಇಲ್ಲ ಯಾರ ಹತ್ರ ಕೊಡಲಿಕ್ಕೆ. ಮತ್ತೆ ನಮ್ಮ ಇಲ್ಲಿಂದವೇ 2-3 ಮನೆಗೆ ಕೊಂಡೋಗಿದ್ದು ಕುಡ್ಲಿಕ್ಕೆ ನೀರು. ಆಧುನಿಕ ಭಗೀರಥನಾಗಿ ಜಾನ್ ಮೊಂತೆರೊ ಅವರು ತಮ್ಮ ಹಠದಿಂದಲೇ ಗಂಗೆಯನ್ನ ಕೆರೆಗೆ ಹರಿಸಿದ್ದಾರೆ. ಆರಂಭದ 3 ಸುರಂಗ ಕೊರೆಯಲು ವರ್ಷ ತೆಗೆದುಕೊಂಡ ಇವರು ಬಳಿಕ ಸುರಂಗ ಕೊರೆಯುವುದನ್ನ ಕರಗತ ಮಾಡಿಕೊಂಡಿದ್ದಾರೆ. ಹೀಗಾಗಿ ಛಲ ಬಿಡದ ತ್ರಿವಿಕ್ರಮನಂತೆ 30ರಿಂದ 50 ಅಡಿ ಉದ್ದದ ಸುರಂಗ ಕೊರೆದು ನೀರನ್ನ ಪಡೆದುಕೊಂಡಿದ್ದಾರೆ. ಆಗದು ಅಂತ ಕೈಕಟ್ಟಿ ಕುಳಿತುಕೊಳ್ಳದೆ ಸಾಧಿಸಿ ತೋರಿಸಿದ ವ್ಯಕ್ತಿ ಈ ಜಾನ್ ಮೊಂತೆರೊ. ನ್ಯೂಸ್ ಬ್ಯೂರೋ, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.